ಆತ್ಮಹತ್ಯೆ ಮಾಡಿಕೊಳ್ಳಲು ಉಡುಪಿಯ ಇಂದ್ರಾಳಿಯ ರೈಲು ನಿಲ್ದಾಣಕ್ಕೆ ಬಂದಿದ್ದಾರೆ ಎನ್ನಲಾದ ಓರ್ವ ಮಹಿಳೆಯನ್ನ ರೈಲ್ವೆ ಪೊಲೀಸರು ಮತ್ತು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಜಂಟಿಯಾಗಿ ರಕ್ಷಣೆ ಮಾಡಿರುವಂತಹ ಘಟನೆ ಇಂದು ನಡೆದಿದೆ. ತುಮಕೂರಿನ ಗೆದ್ದಲಹಳ್ಳಿಯ ನಿವಾಸಿ 32 ವರ್ಷ ಪ್ರಾಯದ ಸವಿತಾ ರಕ್ಷಣೆಗೆ ಒಳಪಟ್ಟಂತಹ ಮಹಿಳೆ. ಅವರನ್ನ ಬೈಲೂರಿನ ಹೊಸಬೆಳಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ತಾನು ಜೀವನದಲ್ಲಿ ಎದುರಾಗಿರುವಂತಹ ಕೌಟುಂಬಿಕ ಸಮಸ್ಯೆಗಳಿಂದಾಗಿ ನೊಂದು ಆತ್ಮಹತ್ಯೆಗೆ ನಿರ್ಧಾರವನ್ನ ಮಾಡಿದ್ದೆ ಎಂದು ಸವಿತಾ ಹೇಳಿಕೊಂಡಿದ್ದಾರೆ. ರೈಲು ನಿಲ್ದಾಣದಲ್ಲಿ ಮಹಿಳೆಯ ನಡವಳಿಕೆಯ ಬಗ್ಗೆ ಸಂಶಯಗೊಂಡಂತಹ ಕರ್ತವ್ಯನಿರತ ಪೊಲೀಸರು ವಿಚಾರಣೆಯನ್ನ ಮಾಡಿದಾಗ ಈ ವಿಷಯ ತಿಳಿದು ಬಂದಿದೆ. ಕಾರ್ಯಾಚರಣೆಯಲ್ಲಿ ರೈಲ್ವೆ ಪೊಲೀಸ್ ನಿರೀಕ್ಷಕ PV ಮಧುಸೂದನ್, ಸಿಬ್ಬಂದಿ ಜೀನಾ ಪಿಂಟೋ, ಜಿಲ್ಲಾ ನಾಗರಿಕ ಸಮಿತಿಯ ನಿತ್ಯಾನಂದ ಒಳಕಾಡು, ಆಶ್ರಮ ಸಂಚಾಲಕಿ ತನುಲಾ ತರುಣ್ ಅವರು ಭಾಗವಹಿಸಿದರು. ನನ್ನ ಹೆಸರು ಸವಿತಾ, ತುಮಕೂರು. ನಮ್ಮ ಅಪ್ಪ ಅಮ್ಮ ಭಾಗ್ಯಮ್ಮ ಗಂಗಣ್ಣ ಮದುವೆ ಆಯಿತು. ಗಂಡ ಹಿಂಸೆ ಮಾಡ್ತಿದ್ದ, ಅತ್ತೆನೂ ಹಿಂಸೆ ಮಾಡ್ತಿದ್ದು, ಮಾತಾಡಲು ಬಜಾರಿ. ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ ನಾನು. ಎಲ್ಲಿ ಬಂದು ಮನೆ ಬಿಟ್ಟು? ಉಡುಪಿಗೆಲ್ಲ ಹಾಸನಕ್ಕೆ ಬಂದೆ. ಅಲ್ಲೆಲ್ಲ ಡ್ಯಾಮಾಭ್ಯಾಸ ಅದು ಕ್ರಿಶ್ಚಿಯನ್ಸ್, ಅಲ್ಲಿ ರಾತ್ರಿ ಹೊತ್ತು ಕದ್ದು ಮನ್ಕೊತಿದ್ದೆ. ಯಾರಿಗೂ ಬರ್ತಿಲ್ಲ. ಅದಕ್ಕೆ ಸತ್ತೊಬ್ಬರನ್ನ ಅಷ್ಟು ದೇವ್ರನ್ನ ನೋಡಿ ಅಂತ ಬಂದ್ಬಿಟ್ಟು. ಮತ್ತೆ ಈಗ ಎಲ್ಲಿ ಬಂದಿದ್ಯಾ? ದೇವ್ರನ್ನ ನೋಡೋಣ. ಇವಾಗ ಎಲ್ಲಿ ಬಂದಿದ್ಯಾ? ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ. ಎಲ್ಲಿ? ಉಡುಪಿಯ ಎಲ್ಲಿ? ಕೃಷ್ಣ ದೇವಸ್ಥಾನ ನೋಡೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಬಂದಿದ್ದೆ.